ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಎಗ್ಲೆಸ್ ವೆನಿಲಾ ಕೇಕ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಇದು ಎಗ್ ಹಾಕದಿದ್ರೂ ಕೂಡ ಸ್ಪಾಂಜಿಯಾಗಿ ಆಗ್ತದೆ ಅಂತೇಳಿ ತೋರಿಸ್ತಾ ಇದ್ದೇನೆ. ಈಗ ಕೇಕ್ ಮಾಡೋದು ಹೇಗೆ ಅಂತೇಳಿ ನೋಡುವ ಬನ್ನಿ. ಫಸ್ಟಿಗೆ ನಾನು ಮೊಸರು ತಗೊಂಡಿದ್ದೇನೆ, ಅರ್ಧ ಕಪ್ಪು. ಇದು ಗಟ್ಟಿ ಮೊಸರಿದ್ರೆ ಒಳ್ಳೆ ಆಗ್ತದೆ. ಅದಕ್ಕೀಗ ನಾನು ಸಕ್ಕರೆ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. 1 ಕಪ್ಪು ಸಕ್ಕರೆ ಹುಡಿ ಮಾಡಿ ಇಟ್ಕೊಳ್ಳಿ, ಅದು ಒಳ್ಳೆಯದಾಗ್ತದೆ. ಈ ಸಕ್ಕರೆ ಪುಡಿಯನ್ನು ಮೊಸರಲ್ಲಿ ಸರಿ ಕಲಿಸ್ತಾ ಇದ್ದೇನೆ. ಸಕ್ಕರೆ ಎಲ್ಲ ನೀರಾಗಬೇಕು ಅಷ್ಟು ಕಲಿಸ್ತೇನೆ. ಈಗ ನೋಡಿ, ಸಕ್ಕರೆ ಎಲ್ಲ ಮೊಸರಲ್ಲಿ ಕಲಡಿದೆ. ಈಗ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೇನೆ. ಹಾಕಿ ಈಗ ಚಂದ ಮಾಡಿ ಕಲಸುವ. ಈಗ ನೋಡಿ, ಎಲ್ಲ ಮಿಕ್ಸ್ ಆಗಿದೆ ವೆನಿಲಾ ಎಸೆನ್ಸ್ ಸಕ್ಕರೆ ಒಟ್ಟಿಗೆ. ಈಗ ಇದಕ್ಕೆ ಬಟರ್ ಹಾಕ್ತಾ ಇದ್ದೇನೆ, ಅರ್ಧ ಕಪ್ಪು. ನೀವು ಬಟರೇ ಬೇಕಂತೇಳಿಲ್ಲ, ಎಣ್ಣೆ ಕೂಡ ಹಾಕ್ಬೋದು, ಅರ್ಧ ಕಪ್ಪು, ಏನಾಗೋದಿಲ್ಲ. ಈಗ ಅದಕ್ಕೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ, ಮೈದಾ ಹಿಟ್ಟು. 1.5 ಕಪ್ ನಾನು ಮೈದಾ ಹಿಟ್ಟು ತಗೊಂಡಿದ್ದೇನೆ. ಓಕೆ, ಈ ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಇದ್ದರೆ ನಿಮಗೆ ಕೇಕ್ ಕೂಡ ಒಳ್ಳೆ ಬರ್ತದೆ. ನಾನು ನೋಡಿ 1.5 ಕಪ್ ಮೈದಾಕ್ಕೆ 1 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೇನೆ. ಬೇಕಿದ್ರೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೋದು ನೀವು. ಈಗ ನಾನು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೇನೆ, 1 ಟೀ ಸ್ಪೂನಷ್ಟು. ಈ ಅಳತೆಯಲ್ಲಿ ಮಾಡಿದರೆ ಉಂಟಲ್ಲ ಕೇಕ್ ಒಳ್ಳೆ ಬರ್ತದೆ ನಿಮಗೆ. ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೇನೆ, ಇದು ಅರ್ಧ ಟೀ ಸ್ಪೂನು. ಬೇಕಿಂಗ್ ಪೌಡರ್ ಇದು ಅರ್ಧ, ಬೇಕಿಂಗ್ ಸೋಡಾ ಹಾಕಿದರೆ ಆಯಿತು. ಈಗ ನಾವು ಇದನ್ನು ಜರಡಿ ಮಾಡ್ತಾ ಇದ್ದೇನೆ, ಗಂಟು ಬರಬಾರ್ದು, ಒಂದು ಸಹ ಅಷ್ಟು ಕ್ಲೀನಲ್ಲಿ ಜರಡಿ ಮಾಡುವ. ಈಗ ಜರಡಿ ಆಯಿತು. ಈಗ ನಾನು ಅದಕ್ಕೆ 3/4 ಕಪ್ ಹಾಲು ತಗೊಂಡಿದ್ದೇನೆ. ಹಾಲನ್ನು ಒಂದೇ ಸತಿ ಹಾಕೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಫಸ್ಟಿಗೆ ಸ್ವಲ್ಪ ಹಾಲು ಹಾಕಿದ್ದೇನೆ, ಮಿಕ್ಸ್ ಮಾಡ್ತಾ ಇದ್ದೇನೆ. ನಮಗೆ ಹಿಟ್ಟು ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಬರುವಾಗ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿದರೆ ಆಯಿತು. ಓಕೆ, ಇದು ಹಾಲು ನಾನು ಬಿಸಿ ಮಾಡಲಿಲ್ಲ, ಹಸಿ ಹಾಲನ್ನೇ ತಗೊಂಡಿದ್ದೇನೆ. ಮತ್ತು ಹಿಟ್ಟು ಕೂಡ ಈಗ ನಾವು ಮಿಕ್ಸ್ ಮಾಡ್ತಿರೋದು. ತುಂಬ ನೀರು ಕೂಡ ಬೇಡ ಅಥವಾ ತುಂಬ ಗಟ್ಟಿ ಕೂಡ ಬೇಡ. ಈಗ ನೋಡಿ, ನಾನು ಲಾಸ್ಟಿಗೆ ಫುಲ್ ಹಾಲನ್ನು ಹಾಕಿದೆ. ನಾನು ತಗೊಂಡ 3/4 ಕಪ್ ಹಾಲು ಕೂಡ ಹಾಕಿದ್ದೇನೆ ನಾನು. ಈಗ ಹಿಟ್ಟು ಕಲಸಿ ಆಗ್ತಾ ಬಂತು ನಮ್ಮದು. ನೋಡಿ, ಒಂದು ಸ್ವಲ್ಪ ಕೂಡ ಗಂಟಿಲ್ಲ, ಹಾಗೆ ಕಲಸಿದ್ದೇನೆ. ಈಗ ನಾವು ಮೋಲ್ಡ್ ರೆಡಿ ಮಾಡುವ. ನಾನು ಈಗ ಇದು ಪಾತ್ರೆ ತಗೊಂಡಿದ್ದೇನೆ, ಇದಕ್ಕೆ ಫುಲ್ಲು ಎಣ್ಣೆ ಹಚ್ತಾ ಇದ್ದೇನೆ. ಫಸ್ಟಿಗೆ ಎಣ್ಣೆ ಕೂಡ ಹಚ್ಬೋದು, ಬಟರ್ ಕೂಡ ಹಚ್ಬೋದು. ಇದಕ್ಕೆ ಬಟರ್ ಪೇಪರ್ ಹಾಕಬೇಕಂತೇಳಿಲ್ಲ ನಾವು. ಎಣ್ಣೆ ಹಚ್ಚಿ ಆನಂತರ ಮೈದಾ ಹಿಟ್ಟನ್ನು ಸ್ವಲ್ಪ ಡಸ್ಟ್ ಮಾಡಿದರೆ ಆಯಿತು. ಬಟರ್ ಪೇಪರ್ ಇಲ್ಲಾದರೆ ಹೀಗೆ ಕೂಡ ಮಾಡ್ಬೋದು ಅಂತೇಳಿ. ಈಗ ನಮ್ಮದು ಮೋಲ್ಡ್ ರೆಡಿ ಆಯಿತು. ನಾವೀಗ ಇದಕ್ಕೆ ನಾವು ಕಲಸಿಟ್ಟಂಥ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡುವ. ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು, ಅದು ಲೇಯರ್ ಆಗಿ ಬೀಳ್ತಾ ಇರಬೇಕು. ತುಂಬ ನೀರು ಕೂಡ ಇಲ್ಲ, ಗಟ್ಟಿ ಕೂಡ ಇಲ್ಲ, ಹಾಗೆ. ಓಕೆ, ಈಗ ಫುಲ್ ಆಯಿತು. ನಾನು ಹಿಟ್ಟನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಇದನ್ನು ಸರಿ ಟ್ಯಾಪ್ ಮಾಡ್ತಾ ಇದ್ದೇನೆ ಫ್ಲೋರಿಗೆ, ಯಾಕಂದರೆ ಅದರೊಳಗೆ ಯಾವುದು ಸಹ ಏರ್ ಬಬಲ್ಸ್ ಇರಬಾರ್ದು ಅಂತೇಳಿ ಅಷ್ಟೇ. ಓಕೆ, ಈಗ ನಾನು ಇಲ್ಲಿ ಪಾತ್ರೆಯನ್ನು ಪ್ರೀ ಹೀಟ್ ಮಾಡ್ತಾ ಇದ್ದೇನೆ 10 ನಿಮಿಷ. ನಾನೀಗ ಅದೊಂದು ಕಡಾಯಿ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ಟ್ಯಾಂಡ್ ಇಟ್ಟು ಪ್ರೀ ಹೀಟ್ ಮಾಡಿಡ್ತಾ ಇದ್ದೇನೆ 10 ನಿಮಿಷ ತನಕ.
ನಿಮಗೆ ಓವನ್ ಇಲ್ಲಾದರೆ ಹೀಗೆ ಕೂಡ ಮಾಡಬಹುದು ಅಂತೇಳಿ. ಈಗ 10 ನಿಮಿಷ ಆಗಿತ್ತು. ಈಗ ನಾನು ನನ್ನ ಮೋಲ್ಡನ್ನು ಅಲ್ಲಿ ಇಡ್ತಾ ಇದ್ದೇನೆ. ಈಗ ಇದಕ್ಕೆ ಫುಲ್ ಕ್ಲೋಸ್ ಮಾಡ್ತಾ ಇದ್ದೇನೆ. ಒಂದು 40 to 45 ಮಿನಿಟ್ಸ್ ಬೇಕಾಗ್ಬೋದು ಇದು ಬೇಯಲಿಕ್ಕೆ. ಬೇಕಿದ್ರೆ ನೀವು ಮಧ್ಯದಲ್ಲಿ ಒಮ್ಮೆ ನೋಡ್ತಾ ಇರ್ಬೋದು, ಚೆಕ್ ಮಾಡ್ಬೋದು ಟೂತ್ಪಿಕ್ ಹಾಕಿ ಬೆಂದಿದ ಅಂತೇಳಿ. ಇದು ನೋಡಿ ನಾನು ತೆಗೆದಿಟ್ಟಿದ್ದೇನೆ ಆಲ್ರೆಡಿ, ಇದು ಬೆಂದಿದೆ ಫುಲ್ಲು. ನಾನೀಗ ಟೂತ್ಪಿಕ್ ಹಾಕಿದಾಗ ನೋಡಿ ಅಂಟಲಿಲ್ಲ ನನಗೆ ಸ್ವಲ್ಪ ಕೂಡ. ಈಗ ಕೇಕ್ ಫುಲ್ ತಣ್ಣಗಾದ್ಮೇಲೆ ಅದನ್ನು ನಾನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ನೋಡಿ ನಾನು ಶಿಫ್ಟ್ ಮಾಡಿ ಆಯಿತು. ಅಡಿ ಕೂಡ ಕ್ಲೀನ್ ಉಂಟು, ಸುಡಲಿಲ್ಲ. ಈಗ ನೋಡ್ಬೋದು ನೀವು ಕೇಕ್ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತೇಳಿ. ನಾವು ಎಗ್ ಹಾಕದೆ ಕೂಡ ಇಷ್ಟು ಸ್ಪಾಂಜಿಯಾಗಿ ಬಂದಿದೆ. ಕರೆಕ್ಟ್ ನಾವು ಹೇಳಿದ ಅಳತೆಯನ್ನು ನೀವು ಫಾಲೋ ಮಾಡಿದರೆ ಆಯಿತು, ಈ ಕೇಕ್ ಒಳ್ಳೆ ಬರ್ತದೆ. ಆ್ಯಂಡ್ ಈ ಕೇಕನ್ನು ನೋಡಿ ನಾನು ಹೀಗೆ ಬರ್ಡೇ ಕೇಕಾಗೆ ಸುಮ್ಮನೆ ಡೆಕೋರೇಷನ್ ಮಾಡಿದ್ದೇನೆ. ಈ ರೀತಿ ಮಾಡ್ಬೋದು. ಇನ್ನೊಮ್ಮೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಇದು ಮಾಡೋದು ಕೂಡ ತೋರಿಸ್ತೇನೆ, ಕ್ರೀಮ್ ಹೇಗೆ ಹಾಕೋದು ಅಂತ ಹೇಳಿ. ನಮ್ಮ ಈ ಕೇಕ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ಆ್ಯಂಡ್ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.